ಆತ್ಮೀಯ ವೀಕ್ಷಕ ಬಾಂಧವರೇ, ಎಲ್ಲರನ್ನು ಹೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹೊಸಕೊರಲ್ನ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಿಶೇಷ ಮಾತುಕತೆ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಖ್ಯಾತ ದಂತ್ಯವೈದ್ಯರು, ಬರಹಗಾರರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ಈ ವಾರದ ಈ ಮಾತುಕತೆಗಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ, ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ. ಈ ವಾರದ ಸುರಕ್ಷಾ ಸಂಜೀವಿನಿಯಲ್ಲಿ ನಾವು ಆರೋಗ್ಯಕ್ಕೊಂದು ಕೈಪಿಡಿಯಾಗಿ ಅಸ್ಥಿರಂಧ್ರತೆ ಅಂದರೆ ಆಸ್ಟಿಯೋಪೋರೋಸಿಸ್, ಈ ಅಸ್ಥಿರಂಧ್ರತೆ ಏನು, ಇದರ ದಿನಾಚರಣೆ ಯಾಕಾಗಿ ಆಚರಿಸ್ತಾರೆ, ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಈಗ ಅಸ್ಥಿರಂಧ್ರತೆ ಹೆಸರು ನಾವು ಕೇಳಲಿಕ್ಕೆ ಬಹಳ ಸಲ ಕೇಳ್ತೇವೆ, ಅಸ್ಥಿ ಮೂಳೆ, ಅಸ್ಥಿ ರಂಧ್ರತೆ ಹೇಳಿಕೊಂಡು. ಏನು ಈ ಅಸ್ಥಿರಂಧ್ರತೆ ಅಂದರೆ ಹೇಳಿಕೊಂಡು? ನೋಡಿ, ಅಸ್ಥಿರಂಧ್ರತೆ ಅನ್ನೋದು ಒಂದು ಎಲುಬಿಗೆ ಸಂಬಂಧಪಟ್ಟಂತಹ ಒಂದು ರೋಗ. ಬಹಳ ನಿಧಾನವಾಗಿ ನಮಗೆ ಗೊತ್ತಿಲ್ಲದೆ ಬರುವಂಥ ಒಂದು ರೋಗ. ಇದೇನು ಇನ್ಫೆಕ್ಷನ್ ಏನೂ ಅಲ್ಲ, ಇದು ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್ ಹಾಗೇನೂ ಅಲ್ಲ. ಇದು ವಯೋಸಹಜವಾಗಿ ವಯಸ್ಸಾದ ಮೇಲೆ, ಸಾಮಾನ್ಯವಾಗಿ 50 ವರ್ಷ ಕಳೆದ ನಂತರ ಬರುವಂಥ ಒಂದು ಎಲುಬಿಗೆ ಸಂಬಂಧಪಟ್ಟಂಥ ಒಂದು ರೋಗ. ಆಂಗ್ಲ ಭಾಷೆಯಲ್ಲಿ ಇದನ್ನು ನಾವು ಆಸ್ಟಿಯೋಪೋರೋಸಿಸ್, ಆಸ್ಟಿಯೋ ಅಂದರೆ ಬೋನ್, ಪೋರೋಸಿಸ್ ಅಂದರೆ ಅದರಲ್ಲಿ ಪೊರಾಸಿಟಿ ಉಂಟಾಗುವಂಥದ್ದು, ಅಂದರೆ ಸಣ್ಣ ಸಣ್ಣ ತೂತುಗಳು ಉಂಟಾಗುವಂಥದ್ದು. ಸೊ ಆಸ್ಟಿಯೋಪೋರೋಸಿಸ್ ಅಂದರೆ ಟೊಳ್ಳಾಗುವಂಥದ್ದು. ಎಲುಬು ವಯೋಸಹಜವಾಗಿ ವಯಸ್ಸಾದ ಹಾಗೆ ಎಲುಬುಗಳು ಟೊಳ್ಳಾಗಿ ಅದಕ್ಕೆ ಸಂಬಂಧಿಸಿ ಟೊಳ್ಳು ಮೂಳೆ ರೋಗ ಅಂತ ಹೇಳ್ತೇವೆ. ಇದನ್ನು ಮೌನ ರೋಗ ಅಂತಲೂ ಹೇಳ್ತೇವೆ, ಮೌನ ಮಾರಿ ಅಂತಲೂ ಹೇಳ್ತೇವೆ, ಟೊಳ್ಳು ಮೂಳೆ ರೋಗ ಅಂತಲೂ ಹೇಳ್ತೇವೆ. ಯಾಕೆಂದರೆ ಇದು ರೋಗ ಬಂದದ್ದು ಜನರಿಗೆ ಅರಿವಿಗೆ ಬರುವುದಿಲ್ಲ. ಸಡನ್ನಾಗಿ ಎಲುಬು ತುಂಡಾದಾಗ ಮಾತ್ರ ಅವರಿಗೆ ಗೊತ್ತಾಗ್ತದೆ. ಸಡನ್ನಾಗಿ ಸೊಂಟ ನೋವು, ನಡಿಲಿಕ್ಕಾಗೋದಿಲ್ಲ, ಬೆನ್ನು ಹುರಿಯಲ್ಲಿ ನೋವು, ಆಗ ಮಾತ್ರ ಅವರಿಗೆ ಗೊತ್ತಾಗ್ತದೆ. ಅದಕ್ಕೆ ಇದನ್ನು ಅನ್ವರ್ಥನಾಮ ಮೌನ ರೋಗ ಅಂತಲೂ ಹೇಳ್ತಾರೆ. ಸೊ ಎಲುಬು ಕ್ಷಯ, ಮೂಳೆ ಕ್ಷಯ, ಟೊಳ್ಳು ಮೂಳೆ ರೋಗ, ಅಸ್ಥಿರಂಧ್ರತೆ, ಆಸ್ಟಿಯೋಪೋರೋಸಿಸ್, ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ಎಲುಬಿಗೆ ಸಂಬಂಧಪಟ್ಟಂಥ ರೋಗ ಅಂತ ಹೇಳಿದೆ. ನಮ್ಮ ದೇಹದಲ್ಲಿ ಸುಮಾರು ಹುಟ್ಟುವಾಗ 270 ಎಲುಬುಗಳು ಇರ್ತದೆ, ಬೋನ್ಸ್. ಅದು ವಯಸ್ಸಾದ ಹಾಗೆ ಕೆಲವೊಂದು ಎಲುಬುಗಳು ಕರಗಿ ಹೋಗ್ತದೆ ಅಥವಾ ಡಿಸಪೇರ್ ಆಗ್ತದೆ. ಎಡಲ್ಟ್ ಯುವಕರಲ್ಲಿ ಎಡಲ್ಟ್ ಹಂತಕ್ಕೆ ವಯಸ್ಕರಾದಾಗ ಸುಮಾರು 206 ಎಲುಬುಗಳು ನಮ್ಮ ದೇಹದಲ್ಲಿ ಇರ್ತದೆ. ಮುಖದಲ್ಲಿ ಒಂದು 30 ಎಲುಬು ಇದ್ದರೆ ಬೇರೆ ಬೇರೆ, ಈಗ ಲಾಂಗ್ ಬೋನ್ಸ್, ಕೈಯ ಎಲುಬು, ಕಾಲಿನ ಎಲುಬು, ತೊಡೆ ಎಲುಬು, ಹಾಗೆ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ನಾವು ನಾಮಾಂಕಿತವಾಗಿದೆ. ಒಟ್ಟು 206 ಎಲುಬುಗಳಿದೆ. ಈ ಎಲುಬುಗಳು ನಮ್ಮ ದೇಹಕ್ಕೆ ಸ್ಥಿರತೆ ಮತ್ತು ಭದ್ರತೆಯನ್ನು ಒದಗಿಸ್ತದೆ. ನಾವು ನೇರವಾಗಿ ನಿಲ್ಲಬೇಕು ಅಂತ ಹೇಳಿದರೆ ನಮಗೆ ಎಲುಬು ಬೇಕು, ಸ್ಟ್ರೆಂತ್, ಗಟ್ಟಿಯಾಗಲಿಕ್ಕೆ. ಕಟ್ಟಡ ಕಟ್ಟುವಾಗ ಅದಕ್ಕೆ ಕಬ್ಬಿಣದ ಬೇಲಿ ಹಾಕಿದ ಕರೆಕ್ಟ್. ನೀವು ಕೋರ್ ಏನು ಕಾಂಕ್ರೀಟ್ ಮಾಡುವಾಗ ಮಧ್ಯದಲ್ಲಿ ಕಬ್ಬಿಣದ ಸರಳುಗಳನ್ನು ಆಧಾರಕ್ಕಾಗಿ ಹಾಕ್ತಾರೆ. ಅದೇ ರೀತಿ ಸರಿಯಾದ ಮಾತದು. ನಮ್ಮ ದೇಹಕ್ಕೆ ಸ್ಥಿರತೆಯನ್ನು, ಭದ್ರತೆಯನ್ನು, ಶಕ್ತಿಯನ್ನು ನೀಡುವಂಥ ಒಂದು ಇದು ಅಂತಿದ್ರೆ ಅದು ನಮ್ಮ ದೇಹದ ಎಲುಬುಗಳು, ಬೋನ್, ಲಾಂಗ್ ಬೋನ್ಸ್ ಅಂತ ಹೇಳ್ತೇವೆ. ಲಾಂಗ್ ಬೋನ್ ಅಂದರೆ ಉದ್ದವಾದವು. ಅದರಲ್ಲಿ ಲಾಂಗ್ ಬೋನ್ ಇದೆ, ಶಾರ್ಟ್ ಬೋನ್ ಇದೆ, ಸರ್ಕ್ಯುಲರ್ ಬೋನ್ ಇದೆ. ಬೇರೆ ಬೇರೆ ಆಕೃತಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುವಂಥ ಅತಿ ಚಿಕ್ಕದಾದ ಬೋನಿನಿಂದ ಹಿಡಿದು ಅತಿ ದೊಡ್ಡದಾದ ಬೋನ್ಗಳು ಸಹ ನಮ್ಮ ದೇಹದಲ್ಲಿ ಇದೆ. ಇದು ಹುಟ್ಟಿದಾಗ 270 ಇರೋದು, 206 ಬೋನುಗಳು ನಮ್ಮ ದೇಹದಲ್ಲಿ ಇರುತ್ತದೆ. ಅದು ಕ್ರಮೇಣವಾಗಿ ಅದು ಎಲುಬು ಬೆಳವಣಿಗೆಗೆ ಕ್ಯಾಲ್ಸಿಯಂ ಅತಿ ಅಗತ್ಯ, ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ. ಸೊ ನಾವು ತಿಂದ ಆಹಾರದ ಮುಖಾಂತರ ಬಂದಂತಹ ಕ್ಯಾಲ್ಸಿಯಂ ಅಥವಾ ದೇಹದಲ್ಲಿ ಉತ್ಪತ್ತಿಯಾದಂತಹ ಕ್ಯಾಲ್ಸಿಯಂನಿಂದ ಇದು ಎಲುಬು ಬೆಳವಣಿಗೆಯಾಗಿ ಎಲುಬು ಸಾಮಾನ್ಯವಾಗಿ 21 ವರ್ಷದ ಹೊತ್ತಿಗೆ ತನ್ನ ಸಂಪೂರ್ಣವಾದಂಥ ಗಡಸುತನವನ್ನು ಪಡೆದುಕೊಳ್ತದೆ. ಇದು ಸಾಂದ್ರತೆ, ಮ್ಯಾಕ್ಸಿಮಮ್ ಡೆನ್ಸಿಟಿ ಅಂತ ಹೇಳ್ತೇವೆ. ಮ್ಯಾಕ್ಸಿಮಮ್ ಸಾಂದ್ರತೆ 21 ವಯಸ್ಸು ಆದಾಗ ಅದಕ್ಕೆ ಎಲುಬು ಬಹಳಷ್ಟು ಗಟ್ಟಿಯಾಗಿರ್ತದೆ. ಸಣ್ಣ ಹುಟ್ಟಿದಾಗ ಬಹಳಷ್ಟು ಮೆದುವಾಗಿರ್ತದೆ, ಇಲಾಸ್ಟಿಸಿಟಿ ಜಾಸ್ತಿ ಇರ್ತದೆ. ವಯಸ್ಸಾದ ಹಾಗೆ ವಯಸ್ಸು 20ರಿಂದ 30, 40, 50, 60 ಆಗುವಾಗ ಅದರ ಸಾಂದ್ರತೆಯನ್ನು ಕಡಿಮೆಯಾಗಿ ಎಲುಬು ಟೊಳ್ಳಾಗಲಿಕ್ಕೆ ಶುರುವಾಗ್ತದೆ. ಎಲುಬಿನಲ್ಲಿರುವಂತಹ ಕೆಲವೊಂದು ಕೊಲಾಜನ್, ಎಲುಬಿನ ಒಳಗಡೆ ಬೋನ್ ಮ್ಯಾರೋ ಇರ್ತದೆ, ಅಸ್ಥಿ ಮಜ್ಜೆ ಅಂತ ಹೇಳ್ತೇವೆ. ಹೌದು, ಅದರಲ್ಲಿ ನಮ್ಮ ರಕ್ತ ಕಣಗಳೆಲ್ಲ ಅದರಲ್ಲಿ ಉತ್ಪತ್ತಿಯಾಗುವಂಥದ್ದು. ಸೊ ಗಟ್ಟಿಯಾದ ಎಲುಬು ಇದ್ದರೂ ಸಹ ಒಳಗೆ ತುಂಬ ಮೆದುವಾದ ಅಸ್ಥಿ ಮಜ್ಜೆ ಇರ್ತದೆ. ಈಗ ನಾವು ಹೊರಗಿನಿಂದ ನಾವು ವ್ಯಕ್ತಿಗಳನ್ನು ನೋಡಿದಾಗ ತುಂಬ ಗಡಸು ವ್ಯಕ್ತಿತ್ವ ಆದಾಗ ಹೃದಯ ಅವರದ್ದು ತುಂಬ ಮೆದು ಅಂತ ನಾವು ಹೇಳ್ತೀವಲ್ಲ. ಹೊರಗಿನಿಂದ ಕಠಿಣವಾಗಿ ತೋರಿದರೂ ಸಹ ಅವರ ಮನಸ್ಸು ಮಾತ್ರ ಮೃದು ಅಂತ ನಾವು ಒಂದು ಮಾತಿಗೆ ಸಾಮಾನ್ಯವಾಗಿ ಒಂದು ಭಾಷೆಯಲ್ಲಿ ಹೇಳ್ತಾರೆ, ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಮೃದೂನಿ ಅಂತ ಹೇಳ್ತಾರೆ. ಅಂದರೆ ವಜ್ರದಷ್ಟು ಕಠಿಣವಾದರೂ ಕುಸುಮದಷ್ಟು ಕೋಮಲವಾಗಿರ್ತದೆ ಹೇಳಿಕೊಂಡು. ನೀವು ಯಕ್ಷಗಾನ ಭಾಷೆಯಲ್ಲಿ ಮನ ತಟ್ಟುವಾಗೆ ಹೇಳಿದ್ದೀರಾ. ಈಗ ಈ ಬೋನ್ ಮ್ಯಾರೋದಲ್ಲಿ ಏನು ಅಸ್ಥಿ ಮಜ್ಜೆ ಏನಿರ್ತದೆ ಮತ್ತು ಅದರಲ್ಲಿ ಕೊಲ್ಲಾಜನ್ಗಳು ಇರ್ತದೆ ಎಲುಬಿನಲ್ಲಿ. ಮತ್ತು ಏನಾಗ್ತದೆ ಅಂತ ಹೇಳಿದರೆ ವಯಸ್ಸು ಆದ ಹಾಗೆ ಈ ಕೊಲ್ಲಾಜನ್ನ ಸಾಂದ್ರತೆ ಕಡಿಮೆ ಆಗ್ತದೆ. ಅದರಲ್ಲಿರುವಂಥ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳು ವಯಸ್ಸು 50 ದಾಟಿದ ಮೇಲೆ
ಈ ಸಾಂದ್ರತೆ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಆಗ ಕ್ರಮೇಣ ಎಲುಬು ಟೊಳ್ಳಾಗಲಿಕ್ಕೆ ಶುರುವಾಗ್ತದೆ, ಗಡಸುತನವನ್ನು ಕಡಿದುಕೊಳ್ತದೆ. ತನ್ನ ಸಾಂದ್ರತೆ ಕಡಿಮೆ ಆದಾಗ ಅದು ತನ್ನ ಇಲಾಸ್ಟಿಸಿಟಿ ಅಂತ ಹೇಳ್ತೇವೆ, ಅದನ್ನು ಕಳೆದುಕೊಂಡು ಟೊಳ್ಳಾಗಿ ಆಸ್ಟಿಯೋಪೋರೋಸಿಸ್ ಅಂತಹ ರೋಗ, ನಮಗೆ ಅರಿವಿಲ್ಲದಂತೆ ನಮಗೆ ಗೊತ್ತಿಲ್ಲದಂತೆ ಈ ರೋಗ ಬಂದುಬಿಡ್ತದೆ. ಅದನ್ನೇ ನಾವು ಆಸ್ಟಿಯೋಪೋರೋಸಿಸ್ ಅಂತೇಳಿ. ಇದರ ಬಗ್ಗೆ ಜನರಲ್ಲಿ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಯಾಕಂತೇಳಿದರೆ ಇದು ಯಾವುದೇ ಮುನ್ಸೂಚನೆ ಇಲ್ಲದೆ ಬರುವಂತಹ ರೋಗ. ಸೊ ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ವಿಶ್ವಸಂಸ್ಥೆ ಒಂದು ಆಸ್ಟಿಯೋಪೋರೋಸಿಸ್ ಸೊಸೈಟಿ ಅಂತ ಮಾಡಿ 1996ರಲ್ಲಿ ಸುಮಾರು 90 ರಾಷ್ಟ್ರಗಳು ಸೇರಿ ಈ ಆಚರಣೆಯನ್ನು ಜಾರಿಗೆ ತಂತು. ಸೊ 90 ರಾಷ್ಟ್ರಗಳಲ್ಲಿ 1996ರಲ್ಲಿ ಆರಂಭ ಆಗಿತ್ತು. ಆಮೇಲೆ ಪ್ರತಿ ವರ್ಷ ಏನಾದರೂ ಒಂದು ಧ್ಯೇಯವಾಕ್ಯ ಥೀಮ್ ಅಂತ ಇಟ್ಕೊಂಡು, ತಿರುಳನ್ನು ಇಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಿ ಈ ರೋಗದ ಬಗ್ಗೆ, ಅದು ಹೇಗೆ ಬರ್ತದೆ, ಯಾಕಾಗಿ ಬರ್ತದೆ, ಹೇಗೆ ಬರಬಾರದು, ಅದು ಬಂದರೆ ಹೇಗೆ, ಬರದಂತೆ ತಡೆಗಟ್ಟುವುದು ಹೇಗೆ, ಈ ವಿಚಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಪ್ರತಿ ವರ್ಷ ನಾವು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ವೈದ್ಯರುಗಳು ಆಸ್ಟಿಯೋಪೋರೋಸಿಸ್ ಮಂತ್ ಅಂತೇಳಿ ಆಚರಣೆ ಮಾಡ್ತೇವೆ. ಅಂದರೆ ಅಸ್ಥಿರಂಧ್ರತೆ ಮಾಸ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ. ಅಂದರೆ ಈ ತಿಂಗಳಲ್ಲಿ ಈ ಅಸ್ಥಿರಂಧ್ರತೆ ಜಾಗೃತಿ ಕಾರ್ಯಕ್ರಮ ನಡೀತದೆ, ಹೆಚ್ಚು ನಡೀತದೆ. ಮತ್ತು ಅಕ್ಟೋಬರ್ 20 ನಾವು ಅಸ್ಥಿರಂಧ್ರತೆ ದಿನ, ವಿಶ್ವ ಅಸ್ಥಿರಂಧ್ರತೆ ಜಾಗೃತಿ ದಿನ ಅಂತ ಹೇಳ್ತೇವೆ. ಸೊ ಇದೊಂದು ಸಂದರ್ಭೋಚಿತವಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 2016, 17, 18ರಲ್ಲಿ ಒಂದು ಇರುವಂಥ ಥೀಮ್ ಅಂದರೆ ಪ್ರೊಟೆಕ್ಟ್ ಯುವರ್ ಬೋನ್ಸ್, ಸೇವ್ ಯುವರ್ ಫ್ಯೂಚರ್. ಅಂದರೆ ನಿಮ್ಮ ಎಲುಬನ್ನು ರಕ್ಷಿಸಿಕೊಳ್ಳಿ, ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿ, ಕಾಪಾಡಿಕೊಳ್ಳಿ ಅಂತೇಳಿ. ಪ್ರೊಟೆಕ್ಟ್ ಯುವರ್ ಬೋನ್ಸು, ಸೇವ್ ಯುವರ್ ಫ್ಯೂಚರ್ ಅಂತ ಒಂದು ಆಚರಣೆ ಇತ್ತು. ಅದು 16, 17, 18ರಲ್ಲಿ ಈ ಆಚರಣೆ ಇತ್ತು. 2019ರಲ್ಲಿ ದಟ್ ಈಸ್ ಆಸ್ಟಿಯೋಪೋರೋಸಿಸ್, ಅಂದರೆ ಅದುವೇ ಅಸ್ಥಿರಂಧ್ರತೆ ಅಂತ ಹೇಳಿ ಅಸ್ಥಿರಂಧ್ರತೆ ಬಗ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಜನರಲ್ಲಿ ಬರುವಂತೆ ಮಾಡಲಿಕ್ಕೆ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಸಹ ಈ ರೋಗದ ಬಗ್ಗೆ ಒಂದು ಅರಿವು ಮೂಡಬೇಕು, ಜಾಗೃತಿ ಮೂಡಿಸಬೇಕು. ಇಂಥದ್ದೊಂದು ರೋಗ ಬರ್ತದೆ ನಮಗೆ ವಯಸ್ಸಾದ ಮೇಲೆ ಅನ್ನುವ ಒಂದು ಜಾಗೃತಿ ಮನಸ್ಸಿನಲ್ಲಿ ಮೂಡಿಸಿದರೆ, ಮುಂಜಾಗ್ರತೆ ಮನಸ್ಸಲ್ಲಿ ಮೂಡಿದರೆ ಬಹುಶಃ ಈ ರೋಗದ ಎಂಡ್ ಸ್ಟೇಜ್ಗೆ ಹೋಗೋ ಮೊದಲೇ ಗುರುತಿಸಿ ನಾವು ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ನಮಗೆ ಗೊತ್ತಾಗದ ಹಾಗೆ ನಮ್ಮ ಒಳಗೆ ಬರುವಂತಹ ಈ ರೋಗ ಗೊತ್ತಾಗುವಾಗ ಎಲುಬು ಒಂದು ಮುರಿದು ಹೋಗಿರ್ತದೆ. ಹೌದು. ಅಂದರೆ ಇದು ಮಾರಣಾಂತಿಕ ಆಗದಿದ್ದರೂ ಸಹ ನಮ್ಮ ದೈನಂದಿನ, ಈಗ ಆಸ್ಟಿಯೋಪೋರೋಸಿಸ್ ರೋಗದಿಂದ ಯಾರೂ ಸತ್ತಿಲ್ಲ, ಆದರೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಮ್ಯಾಜಿನ್ ನೋಡಿ, ನಾವು ನಮ್ಮ ಬೆನ್ನುಹುರಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೇವೆ, ಬೆನ್ನುಹುರಿಯಲ್ಲಿರುವಂಥ ಎಲುಬುಗಳು ಅದೇನಾದರೂ ಡ್ಯಾಮೇಜ್ ಆದರೆ, ಸ್ಪೈನಲ್ ಕಾರ್ಡಿಗೆ ಡ್ಯಾಮೇಜ್ ಆದರೆ, ಅಥವಾ ಸೊಂಟದಲ್ಲಿರುವಂಥ ಎಲುಬು ಕರಗಿ ಹೋಗಿ ಅದು ಫ್ರ್ಯಾಕ್ಚರ್ ಆದರೆ ನಾವು ಮಲಗಿದಲ್ಲೇ ಆಗ್ತೇವೆ, ನಮ್ಮ ಯಾವುದೇ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಕಡಿವಾಣ ಬೀಳ್ತದೆ, ನಾವು ಬೆಡ್ ರಿಡನ್ ಆಗ್ತೇವೆ. ಅದರಿಂದ ಭಾಳಷ್ಟು ತೊಂದರೆಗಳು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಈ ಥರ ಆಗಬಾರ್ದು, ಅದನ್ನು ಆರಂಭಿಕ ಹಂತದಲ್ಲೇ ನಾವು ಗುರುತಿಸಬೇಕು. ಕೆಲವೊಂದು ಸಿಂಪಲ್ ಟೆಸ್ಟ್ಗಳಿಂದ ಇದನ್ನು ಗುರುತಿಸಲಿಕ್ಕಾಗ್ತದೆ. ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಇದರ ಲಕ್ಷಣಗಳಿರ್ತವೆ, ಅದನ್ನು ನಾವು ನಮ್ಮ ಕೇಳುಗರಿಗೆ ಮನವರಿಕೆ ಮಾಡಿದರೆ ಈ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಮಾತುಕತೆ. ಈ ಮಾತುಕತೆಯಲ್ಲಿ ನಾವು ಈ ವಾರದಲ್ಲಿ ಅಸ್ಥಿರಂಧ್ರತೆ, ಈ ಕಾರಣ, ಇದಕ್ಕೆ ಈ ಕಾಯಿಲೆಯ ಪರಿಣಾಮಗಳು, ಇದರ ಕಾರಣಗಳು, ಗುಣಲಕ್ಷಣಗಳ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ಅಸ್ಥಿರಂಧ್ರತೆ ಏನು, ಇದರ ಜಾಗೃತಿ ಕಾರ್ಯಕ್ರಮವನ್ನು ಯಾಕಾಗಿ ಆಚರಿಸ್ತಾರೆ ಅನ್ನೋದರ ಬಗ್ಗೆ ಹೇಳಿದರು ಡಾಕ್ಟರ್. ಈಗ ಈ ಅಸ್ಥಿರಂಧ್ರತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ಬರುವಂಥದ್ದು, ನಮ್ಮ ದೇಹದೊಳಗೆ ನಮ್ಮ ಎಲುಬುಗಳು ಒಂದು ಸವೆಯುವುದು ಅಂತಲೂ ಹೇಳ್ಬೋದು, ಬಲವನ್ನು ಕುಗ್ಗಿಸಿಕೊಳ್ಬೋದು. ಏನು ಕಾರಣ ಇದಕ್ಕೆ? ನೋಡಿ, ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದೇ ಒಂದು ನಿರ್ದಿಷ್ಟ ಕಾರಣಗಳಿಂದ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಹಲವಾರು ಕಾರಣಗಳು ಒಟ್ಟು ಸೇರಿ ಈ ರೀತಿ ಅಸ್ಥಿರಂಧ್ರತೆ ಉಂಟಾಗುವಂಥದ್ದು. ಮೊದಲನೇ ಕಾರಣ ಅಂದರೆ ಔಷಧಿಗಳ ದುರ್ಬಳಕೆ. ಈಗಿನ ಕಾಲದಲ್ಲಿ ಅತಿ ಹೆಚ್ಚು ದುರ್ಬಳಕೆಯಾಗುತ್ತಿರುವ ಒಂದು ಇದು ಅಂದರೆ ಔಷಧಿಗಳು. ಅದು ನೋವು ನಿವಾರಕ ಇರ್ಬೋದು, ಅಥವಾ ಸ್ಟೀರಾಯ್ಡ್ಗಳು ಇರ್ಬೋದು, ಅಥವಾ ನಮ್ಮ ಕಾಂಟ್ರಸೆಪ್ಟಿವ್ಸ್ ಇರ್ಬೋದು. ನೋವು ನಿವಾರಕಗಳು ಭಾಳಷ್ಟು ಓವರ್ ದ ಕೌಂಟರ್ ಡ್ರಗ್ಸ್, ಭಾಳಷ್ಟು ಔಷಧಿಗಳು ನಮಗೆ ಬಹಳ ಸುಲಭವಾಗಿ ವೈದ್ಯರ ಚೀಟಿ ಇಲ್ಲದೆ ಸಿಗ್ತದೆ. ಸೊ ರೋಗಿಗಳು ಏನು ಮಾಡ್ತಾರೆ ಅಂದರೆ ಓವರ್ ದ ಕೌಂಟರ್ ಈ ನೋವು ನಿವಾರಕ ಔಷಧಿಗಳನ್ನು ಅನಗತ್ಯವಾಗಿ ಉಪಯೋಗಿಸುವಂಥದ್ದು. ಸೊ ಅದು ಏನಾಗ್ತದೆ, ನಮ್ಮ ಎಲುಬಿನ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಇನ್ನು ಸ್ಟೀರಾಯ್ಡ್ ಅನ್ನೋದು ನಮ್ಮ ಜೀವನದಲ್ಲಿ ಈಗ ಭಾಳಷ್ಟು ದುರ್ಬಳಕೆ ಆಗ್ತಾ ಇದೆ. ವೈದ್ಯರು ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ರೋಗಕ್ಕೆ ಒಂದು ಸ್ಟೀರಾಯ್ಡ್ ಕೊಟ್ಟಿದ್ದರೆ
ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ನಮ್ಮ ರೋಗಿಗಳು ಏನು ಮಾಡ್ತಾರೆ, ಒಮ್ಮೆ ಕೊಟ್ಟ ಔಷಧಿಯನ್ನು ಮತ್ತೆ ಯಾವುದೇ ಕಾರಣ ಇಲ್ಲದೆ ಅದನ್ನು ಕಂಟಿನ್ಯೂಸ್ ಆಗಿ ತಗೊಳ್ತಾರೆ. ಅದು ಮಾಡಬಾರ್ದು. ಒಮ್ಮೆ ಔಷಧಿ ಕೊಟ್ಟರೆ ಒಮ್ಮೆ ಮಾತ್ರ ಯೂಸ್ ಮಾಡಬೇಕು. ಅದನ್ನು ಪುನಃ ಅದನ್ನೇ ಪದೇ ಪದೇ ಬಳಸುವುದರಿಂದ, ಈಗ ಸ್ಟೀರಾಯ್ಡ್ ನಮ್ಮ ಜೀವನದಲ್ಲಿ ತುಂಬ ಅನಿವಾರ್ಯವಾಗಿ ಎಲ್ಲ ರೋಗಗಳಲ್ಲಿಯೂ ಬಳಸುವಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಎಲ್ಲ ವೈದ್ಯರು ಬಳಸ್ತಾರೆ. ಅಲೋಪತಿಕ್ ವೈದ್ಯರು, ಆಯುರ್ವೇದಿಕ್ ವೈದ್ಯರು ಎಲ್ಲರೂ ಸಹ ಸ್ಟೀರಾಯ್ಡ್ಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ಬಳಸ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಅತಿ ಅಗತ್ಯ ಇದ್ದಾಗ ಮಾತ್ರ ನಾವು ಸ್ಟೀರಾಯ್ಡ್ಗಳನ್ನು ಬಳಸಬೇಕು. ಸ್ಟೀರಾಯ್ಡ್ ಅಂದರೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ, ರಾಮಬಾಣ ಅಂತ ಹೇಳ್ತೇವೆ, ಉತ್ತೇಜಕ ಅಸ್ತ್ರಗಳು ಅಂತ ಹೇಳಿ. ಹೌದು. ಎಲ್ಲ ಅಸ್ತ್ರಗಳು ಫೈಲ್ ಆದಾಗ ಹಿಂದೆ ನಾವು ಮಹಾಭಾರತ ರಾಮಾಯಣಗಳಲ್ಲಿ ನೋಡಿದ್ದೇವೆ, ಬ್ರಹ್ಮಾಸ್ತ್ರತೆ ಪ್ರಯೋಗ ಮಾಡೋದು. ಇದು ಏನಾಗಿದೆ ಅಂದರೆ ಈಗ ಎದುರಿಲ್ಲ ಅಂತೇಳಿ, ಆ ಅಸ್ತ್ರವನ್ನು ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ, ಅದರಿಂದ ಸರ್ವವು ಶಮನ ಆಗ್ತದೆ ಅಂತೇಳಿ. ಸೊ ಇಲ್ಲಿಯೂ ಹಾಗೆ. ಈಗ ಏನಾಗಿದೆ ಅಂದರೆ, ನಾವು ಪ್ರತಿಯೊಂದಕ್ಕೂ ಎಲ್ಲ ರೋಗಗಳಿಗೂ ಒಂದೇ ಮದ್ದು ಅಂತೇಳಿ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಾರಿಸಿದರೆ ಹೇಗೆ ಆಗ್ತದೆ, ಪ್ರಯೋಗಿಸಿದರೆ ಏನಾಗ್ತದೆ, ಅದೇ ರೀತಿ ಆಗಿದೆ. ಸಣ್ಣ ಪುಟ್ಟ ರೋಗಗಳಿಗೂ ಸಹ ನಾವು ಸ್ಟೀರಾಯ್ಡ್ಗಳನ್ನು ಬಳಸುವಂಥ, ನಮ್ಮ ದೇಹದ ಒಳಗೆ ದೇಹದ ರಕ್ಷಣಾ ಪ್ರಕ್ರಿಯೆ ಇದೆ. ದೇಹದಲ್ಲಿ ಹೆಚ್ಚಿನ ರೋಗಗಳನ್ನು ನಾವು ಎದುರಿಸುವಂಥ ತಾಕತ್ತು ನಮ್ಮ ದೇಹಕ್ಕೆ ಇದೆ. ಮನೋಸ್ಥಿತಿಯನ್ನು ನಾವು ಬಳಸಿಕೊಳ್ಬೇಕು. ಈಗಿನ ಈ ಕಾರಣಗಳೇ ಇದೆ, ನಮಗೆ ಅಷ್ಟು ತಾಳ್ಮೆ ಇಲ್ಲ ಯಾರಿಗೂ, ಜನರಿಗೂ. ಒಂದಷ್ಟು ಸಣ್ಣ ನೋವಾದರೂ ಸಾಕು, ಅದನ್ನು ಬೇಗ ಗುಣಪಡಬೇಕು, ನಮ್ಮ ಕೆಲಸ ಆಗಬೇಕು. ಆ ರೀತಿಯ ಮನೋಭಾವನೆ, ವೇಗದ ಮನೋಭಾವನೆ. ಹೌದೌದು. ಧಾವಂತದ ಬದುಕು. ಇವತ್ತು ನೋವಾದರೆ ನಾಳೆನೇ ಎದ್ದು ಓಡಾಡಬೇಕು. ಎಲ್ಲ ಔಷಧಿಗಳಿಗೆ ಔಷಧಿ ತಗೊಂಡು 10 ನಿಮಿಷ ಆಗಿದ್ದ ಕೂಡಲೇ ನೋವು ಕಡಿಮೆ ಆಗಬೇಕು. ಇಲ್ಲದಿದ್ದರೆ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಡಾಕ್ಟ್ರೇ ನೋವು ಕಡಿಮೆ ಆಗಲಿಲ್ಲ, ಬೇನೆ ಅಂತ ಜಾಸ್ತಿ ಆತಂಡಿತ್ತೆ, ಕಡಿಮೆ ಬೇಗ ಆವಡು ಅಂತೇಳಿ, ಒಂದು ಸ್ಟ್ರಾಂಗ್ ಡೋಸ್ ಕೊರಲಿ ಅಂತೇಳಿ. ಅಂದರೆ ಒಂದು ಸ್ಟ್ರಾಂಗ್ ಡೋಸ್ ಕೊಡಿ, ಬೇಗ ಕಡಿಮೆ ಆಗಲಿ ಅಂತೇಳಿ. ಡಾಕ್ಟ್ರ್ ಹತ್ರ ಕೇಳಿ ಅದು ತಗೊಳ್ಳೋದು ಒಳ್ಳೆಯದು. ಕೆಲವು ಸಲ ಡಾಕ್ಟ್ರ್ ಹತ್ರ ತಗೊಳ್ಳೋದು, ಅವರು ಒಂದು ಮಾತ್ರೆ ಹೇಳಿದರೆ ಇವರು 2 ಮಾತ್ರೆ ತಗೊಳ್ಳೋದು. ಅದು ಅತಿ ಬುದ್ಧಿವಂತರಿದ್ದಾರೆ. ನೋವು ನಿವಾರಕ ಒಂದು ಮಾತ್ರೆ ಕೊಟ್ಟರೆ ಯಾನು ಮೂಜಿದೆ ತಂತೆ, ಬೇಗ ಕಡಿಮೆ ಆವಡು ಅಂದರೆ ಒಂದೇ ಬಾರಿಗೆ 3 ಮಾತ್ರೆ ತಗೊಂಡು ಬೇಗ. ಈಗ ಈ ಒಂದು ಮಾತ್ರೆ ಬದಲಾಗಿ ನೀವು 3 ತಗೊಂಡ್ರೆ ಅದರಿಂದ ಯಾವುದೇ ರೀತಿಯ ವಿಶೇಷ ಪರಿಣಾಮ ಇಲ್ಲ. ಈ ಪೊಟೆನ್ಸಿ ಅನ್ನೋದು, ಅದರ ಸಾಮರ್ಥ್ಯ ಜಾಸ್ತಿ ಆಗೋದಿಲ್ಲ 3 ಮಾತ್ರೆ ತಗೊಂಡ್ರೆ, ಆದರೆ ಟಾಕ್ಸಿಸಿಟಿ, ಕಾರತ್ವ ಜಾಸ್ತಿ ಆಗ್ತದೆ, ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತದೆ. ಸೊ ಇದನ್ನು ನೀವು ಜನರು ಅರ್ಥ ಮಾಡ್ಕೊಳ್ಬೇಕು. ಔಷಧಿಯ ಟಾಕ್ಸಿಸಿಟಿ ಜಾಸ್ತಿ ಆಗ್ತದೆ ಹೊರತು ಅದರ ಪರಿಣಾಮಕತ್ವ ಜಾಸ್ತಿ ಆಗೋದಿಲ್ಲ. ಸೊ ಒಂದು ಮಾತ್ರೆ ಹೇಳಿದರೆ ಒಂದನ್ನೇ ತೆಗೆದುಕೊಳ್ಬೇಕು. ಈ ಸ್ಟೀರಾಯ್ಡ್ ದುರ್ಬಳಕೆ ಬಹಳಷ್ಟು ಆಗ್ತಾ ಇದೆ. ಸ್ಟೀರಾಯ್ಡ್ಗಳನ್ನು ನಾವು ಖಂಡಿತವಾಗಿ ಸಹ ಅಂತಿಮ ಹಂತದಲ್ಲಿ ಬಳಸುವಂಥದ್ದು, ವೈದ್ಯರ ಚೀಟಿ ಇಲ್ಲದೆ ಒಮ್ಮೆಗೆ 4 ಮಾತ್ರೆ 10 ಮಾತ್ರೆ ಕೊಟ್ಟರೆ. ಮತ್ತು ಸ್ಟೀರಾಯ್ಡ್ಗಳನ್ನು ಹಾಗೆ ಬಳಸುವುದಿಲ್ಲ. ಅದನ್ನು ಒಂದು ಕೊಟ್ಟರೆ ನೇರವಾಗಿ, ಈಗ 4 ದಿವಸ ಮಾತ್ರೆ ಕೊಟ್ಟರೆ ನೇರವಾಗಿ ಅದನ್ನು ನಿಲ್ಲಿಸುವುದಿಲ್ಲ, ಅದನ್ನು ಟೇಪರ್ ಮಾಡ್ತಾರೆ. ಅದರ ಸ್ಟ್ರೆಂತನ್ನು ಕಡಿಮೆ ಮಾಡಿ 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 ನಿಲ್ಲಿಸುವಂಥದ್ದು. ಬೇರೆ ಔಷಧಿಗಳ ಥರ ನೀವು 3 ದಿವಸ ಮಾತ್ರೆ ತಗೊಂಡು 4ನೇ ದಿವಸ ಮಾತ್ರೆ ನಿಲ್ಲಿಸಿ ಅಂತೇಳಿ ಆ ರೀತಿ ಅಲ್ಲ. ಸ್ಟೀರಾಯ್ಡ್ ಕೊಡಲಿಕ್ಕೆ ಅದಕ್ಕೆ ಅದರದ್ದೇ ಆದಂಥ ಸಿಸ್ಟಮ್ ಇದೆ. ಸೊ ಇದನ್ನು ಏನು ಮಾಡ್ತಾರೆ ಅಂತ ಜನರು ದುರ್ಬಳಕೆ ಮಾಡ್ತಾ ಇದ್ದಾರೆ. ಸೊ ಸ್ಟೀರಾಯ್ಡ್ಗಳ ಅತಿಯಾದ ಸೇವನೆಯಿಂದ ಅತಿ ಹೆಚ್ಚು ತೊಂದರೆ ಆಗುವುದು ನಮ್ಮ ಎಲುಬುಗಳಿಗೆ. ಅದು ಎಲುಬನ್ನು ಕರಗಿಸ್ತದೆ, ಎಲುಬಿನಲ್ಲಿರುವ ಕ್ಯಾಲ್ಸಿಯಮನ್ನು ವಿಡ್ರಾ ಮಾಡ್ತದೆ, ಮತ್ತು ಎಲುಬನ್ನು ಟೊಳ್ಳು ಮೂಳೆ ರೋಗ ಬರಲಿಕ್ಕೆ ಮುನ್ನುಡಿ ಬರೀತದೆ, ಎಲುಬನ್ನು ಮೆದು ಮಾಡುತ್ತದೆ. ಹೌದು. ಈ ಕಾರಣದಿಂದ ಸ್ಟೀರಾಯ್ಡ್ಗಳನ್ನು ಖಂಡಿತವಾಗಿ ವೈದ್ಯರ ಸಲಹೆ ಇಲ್ಲದೆ ಬಳಸಬೇಡಿ. ಇನ್ನೊಂದು ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳ್ತೇವೆ. ಈ ಮಹಿಳೆಯರಲ್ಲಿ ಗರ್ಭ ನಿರೋಧಕ ಔಷಧಿಗಳು. ಸೊ ಇದು ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಹೆಚ್ಚು ಬಳಕೆ ಆಗೋದಿಲ್ಲ. ಈ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ, ಅಮೇರಿಕನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸಲ್ಲಿ ಏನಾಗಿದೆ ಅಂದರೆ ಫಾಸ್ಟ್ ಲೈಫ್. ತಾವು ಹೇಳಿದ್ರಿ, ಸಣ್ಣ ಮಕ್ಕಳು 13-15 ವರ್ಷ ಆದಾಗ ಅವರು ದೊಡ್ಡವರಾದ ಕೂಡಲೇ, ಮೈನೆರೆದ ಕೂಡಲೇ ಅವರಿಗೆ ಬೇರೆ ಎಲ್ಲ ಚಟುವಟಿಕೆಗಳು ಶುರುವಾಗ್ತದೆ. ಸೊ ಆವಾಗ ಈ ಆರ್ಟಿಫಿಷಿಯಲ್ ಕಾಂಟ್ರಸೆಪ್ಟಿವ್ಸನ್ನು ಬಳಸಿ ಗರ್ಭ ಧರಿಸದಂತೆ ಈ ಒಂದು ಪಿಲ್ಸ್ ಬಳಸೋದು ಬಹಳ ಫ್ಯಾಷನ್ ಆಗಿದೆ. ಸೊ ಅದು ಸಹ ಅಷ್ಟೇ, ಎಕ್ಸೆಸಿವ್ ಯೂಸ್ ಆಫ್ ದೀಸ್ ಕಾಂಟ್ರಸೆಪ್ಟಿವ್ಸ್ ಇದು ಬಹಳ ತೊಂದರೆ ಆಗ್ತದೆ. ಕಾರಣ ಇಲ್ಲದೆ ನಾವು ಇದನ್ನು ಬಳಸಬಾರದು. ಯಾಕೆಂತ ಹೇಳಿದರೆ ಇದರಿಂದ ನಮ್ಮ ಎಲುಬಿನ ಮೇಲೆ ನೇರವಾದ ಪರಿಣಾಮ ಇದೆ. ಇದನ್ನು ನಾವು ಹೆಚ್ಚಾಗಿ ಮಹಿಳೆಯರು ಬಳಸೋದರಲ್ಲಿ ಇದರಿಂದ ಮುಂದೆ ಅವರ ಎಲುಬಿನ ಮೇಲೆ ಖಂಡಿತವಾಗಿ ದುಷ್ಪರಿಣಾಮವಾಗಿ ಅವರಿಗೆ ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ನೋವು ನಿವಾರಕ ಔಷಧಿಗಳನ್ನು ದುರ್ಬಳಕೆ ಮಾಡಬಾರ್ದು, ಸ್ಟೀರಾಯ್ಡನ್ನು ದುರ್ಬಳಕೆ ಮಾಡಬಾರ್ದು, ಪ್ಲಸ್ ಕಾಂಟ್ರಸೆಪ್ಟಿವ್ಸ್ಗಳನ್ನು ದುರ್ಬಳಕೆ ಮಾಡಬಾರ್ದು. ಇನ್ನು ಉಳಿದ ಕಾರಣಗಳು ನಮ್ಮ ಸ್ಮೋಕಿಂಗ್. ಈಗಿನ ಯುವಜನರಿಗೆ ಒಂದು ಸ್ಮೋಕಿಂಗ್ ಅಂದರೆ ಒಂದು ಫ್ಯಾಷನ್, ಜೀವನದ ಅನಿವಾರ್ಯ ಅವಿಭಾಜ್ಯ ಅಂಗವಾಗಿದೆ. ಸೊ ಏನಾಗಿದೆ, ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಇದು ಬಹಳ ಹಾನಿಕಾರಕ, ನಮ್ಮ ದೇಹದ ಆರೋಗ್ಯಕ್ಕೆ ಹಾನಿಕಾರಕ, ನಮ್ಮ ದೇಹದ ಇಮ್ಯೂನ್ ಸಿಸ್ಟಮನ್ನು ಹಾಳು ಮಾಡ್ತದೆ. ಸ್ಮೋಕಿಂಗ್ ಮಾಡೋದರಿಂದ ಲಂಗ್ ಕ್ಯಾನ್ಸರ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಹೃದಯಾಘಾತ ಆಗ್ತದೆ, ಬ್ಲಡ್ ಪ್ರೆಷರ್ ಬರ್ತದೆ, ಬೇರೆ ಬೇರೆ ತೊಂದರೆಗಳು. ಮಾನಸಿಕವಾಗಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ತೇವೆ. ಮತ್ತು ಆಸ್ಟಿಯೋಪೋರೋಸಿಸ್ ಆಗಲಿಕ್ಕೆ ಮೂಲ ಕಾರಣ ಸ್ಮೋಕಿಂಗ್.
ಸ್ಮೋಕಿಂಗನ್ನು ವರ್ಜಿಸಬೇಕು. ಸೊ ಸ್ಮೋಕಿಂಗ್ ಮಾಡುವವರಿಗೆ 50% ಜಾಸ್ತಿ ಚಾನ್ಸ್ ಇದೆ ಉಳಿದವರಿಗಿಂತ ಅಂತೇಳಿ. ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗನ್ನು ನಾವು ಬದಲಾಯಿಸಬೇಕು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು. ಇದನ್ನು ಬಿಟ್ಟರೆ ಖಂಡಿತವಾಗಿ ಸಹ ನಮಗೆ ಈ ಆಸ್ಟಿಯೋಪೋರೋಸಿಸನ್ನು ತಡೀಲಿಕ್ಕೆ ಸಾಧ್ಯವಿದೆ. ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್, ರಸದೂತಗಳ ವೈಪರೀತ್ಯ ಆಗುವಂಥದ್ದು. ಕೆಲವರಿಗೆ ಬೇಸಿಕಲಿ ದೇಹದಲ್ಲಿ ಏನಾದರೂ ತೊಂದರೆ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನುಗಳು ಒಂದು ಸಮನ್ವಯದಿಂದ ಕೆಲಸ ಮಾಡಬೇಕು, ಸಿಂಕ್ರೊನೈಸ್ ಆಗಿ ಕೆಲಸ ಮಾಡಬೇಕು. ಇದು ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ, ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸಲಿಕ್ಕೆ. ಅದೇ ರೀತಿ ಥೈರಾಯ್ಡ್ ಹಾರ್ಮೋನ್ ಅಂತ ಇರ್ತದೆ, ಥೈರಾಯ್ಡಿಂದ ಬರುವಂತಹ TSH TCH ಅಂತ ಹೇಳಿ ಒಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತೇಳಿ, ಥೈರಾಕ್ಸಿನ್ ಅಂತ ಹೇಳುವ ಒಂದು ರಸದೂತವನ್ನು ನಿಯಂತ್ರಿಸಲಿಕ್ಕೆ ಬರುವಂಥ ಒಂದು ನಿಯಂತ್ರಣ ಮಾಡುವಂಥ ಒಂದು ಹಾರ್ಮೋನು. ಸೊ ಬೇರೆ ಬೇರೆ ರೀತಿಯ ಹಾರ್ಮೋನುಗಳು, ಲ್ಯಾಕ್ಟೋಜನ್ ಅಂತ ಇರ್ತದೆ, ಲ್ಯಾಕ್ಟೋಜನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇರ್ತದೆ, LSH ಅಂತೇಳಿ. ಇದೆಲ್ಲ ದೇಹವನ್ನು ಸಿದ್ಧಪಡಿಸಲಿಕ್ಕೆ ಇರುವಂಥ ಹಾರ್ಮೋನುಗಳು. ಈ ಹಾರ್ಮೋನುಗಳ ಹೆಚ್ಚು ಕಡಿಮೆ ಆದಾಗ, ವೈಪರೀತ್ಯ ಆದಾಗ ಆ ಸಂದರ್ಭಗಳಲ್ಲಿ ಸಹ ಕೆಲವೊಮ್ಮೆ ನಾವು ಆರ್ಟಿಫಿಷಿಯಲ್ ಹಾರ್ಮೋನುಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರ ದುರ್ಬಳಕೆಯಿಂದಲೂ ಸಹ ಈ ರೀತಿಯ ನಮ್ಮ ಆಸ್ಟಿಯೋಪೋರೋಸಿಸ್ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ನಾವು ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯಲ್ಲಿ ನಾವು ಏನಾಗ್ತೇವೆ ಅಂತ ಹೇಳಿದರೆ, ನಾವು ಎಲ್ಲ ತಿನ್ನುವ ಆಹಾರ, ನಾವೆಲ್ಲ ಈಗ ತಿನ್ನುವುದೆಲ್ಲ ಜಂಕ್ ಫುಡ್ಡು. ಬ್ಯಾಲೆನ್ಸ್ಡ್ ಫುಡ್ ತೆಗೆದುಕೊಳ್ಳೋ ಪ್ರಶ್ನೆಯೇ ಇಲ್ಲ. ನಾವೆಲ್ಲ ಹಿಂದಿನ ಕಾಲದಲ್ಲಿ ಆದರೆ ಒಂದು ಸಮತೋಲಿತವಾದಂಥ ಆಹಾರ, ಎಲ್ಲ ರೀತಿಯ ಆಹಾರಗಳನ್ನು, ಕಚ್ಚಾ ಗಡ್ಡೆ ಗೆಣಸುಗಳನ್ನು, ಆಹಾರ ಪದಾರ್ಥಗಳನ್ನು ನಾವು ತಿಂತಾ ಇದ್ದೀವಿ. ಈಗೆಲ್ಲ ನಾವು ತಿನ್ನುವಂಥದ್ದು ಕೆಮಿಕಲ್ ಇರುವಂತಹ, ರಾಸಾಯನಿಕ ಇರುವಂತಹ, ಪ್ರಿಸರ್ವೇಟಿವ್ ಇರುವಂತಹ ಜಂಕ್ ಫುಡ್ಡುಗಳು. ಅದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುವುದಿಲ್ಲ, ಬರೀ ಕೊಬ್ಬು ಇರುತ್ತದೆ, ಸಾಲ್ಟ್ ಇರ್ತದೆ, ಲವಣಯುಕ್ತವಾದಂಥ ಕ್ಯಾಲ್ಸಿಯಂ ಇಲ್ಲದಂತಹ ಆಹಾರ ಪದಾರ್ಥಗಳನ್ನು ನಾವು ತಿನ್ನುವುದು. ಇದರಿಂದ ಜಂಕ್ ಫುಡ್ ಸೇವನೆಯಿಂದ ಈಗಿನ ಎಲ್ಲ ಮಕ್ಕಳು ತಿನ್ನುವಂಥದ್ದು ಲೇಸು, ಕುರ್ಕುರೆ ಅಂಥದ್ದೇ. ಬಾಯಿಗೆ ರುಚಿಕರವಾಗಿರ್ತದೆ, ಆದರೆ ದೇಹಕ್ಕೆ ಮಾರಕವಾಗಿರ್ತದೆ. ದೇಹದ ಇಮ್ಯೂನ್ ಸಿಸ್ಟಮನ್ನು ಹಾಳು ಮಾಡ್ತದೆ, ದೇಹದ ಸೋಂಕು ತಗುಲುವಂತೆ ಮಾಡ್ತದೆ, ಹೆಚ್ಚು ಮತ್ತು ಕ್ಯಾನ್ಸರ್ ಕಾರಕ, ಪ್ಲಸ್ ನಮ್ಮ ಎಲುಬಿನ ಆರೋಗ್ಯದ ಮೇಲೆ ಇದು ತೊಂದರೆ ನೀಡುವಂಥದ್ದು. ಸೊ ಇದನ್ನು ಸಹ ನಾವು ಕಡಿವಾಣ ಹಾಕಲೇಬೇಕು. ಬ್ಯಾಲೆನ್ಸ್ಡ್ ಫುಡ್ಡು ತಗೊಳ್ಳದೇ ಇದ್ದರೆ, ಜಂಕ್ ಫುಡ್ ತಿನ್ನೋದರಿಂದ ಈ ರೀತಿಯ ನಮ್ಮ ಆಸ್ಟಿಯೋಪೋರೋಸಿಸ್ ಆಗಲಿಕ್ಕೆ ಜಾಸ್ತಿ ಸಾಧ್ಯತೆ ಇರ್ತದೆ. ಇನ್ನು ಕೊನೆಯದಾಗಿ ನಮ್ಮ ಜೀವನ ಶೈಲಿ ಅಂದರೆ ನಾವೆಲ್ಲ ಆಫೀಸಲ್ಲಿ ಕೆಲಸ ಮಾಡೋದು ಜಾಸ್ತಿ, ಹೆಚ್ಚಿನವರು ಸಹ. ಮೊದಲೆಲ್ಲ ನಾವು ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಈ ಬೆಳಗ್ಗಿನ ಹೂ ಬಿಸಿಲು ಅಂತ ಹೇಳ್ತೇವೆ, ಅದು ಕಡ್ಡಾಯವಾಗಿ ಮಕ್ಕಳೇ ನೀವು ಹೊರಗೆ ಹೋಗಿ ಆಟ ಆಡಿ, ಬಿಸಿಲಲ್ಲಿ ಸ್ವಲ್ಪ ಆಟ ಆಡಿ ಅಂತ ಹೇಳ್ತಾರೆ. ಅಂದರೆ ಈ ಹೂ ಬಿಸಿಲಿನಲ್ಲಿ ನಮ್ಮ ದೇಹಕ್ಕೆ ಪೂರಕವಾದಂಥ ಈ ವೈಟಮಿನ್ D3 ನಮ್ಮ ದೇಹದಲ್ಲಿರುವುದು, ಈ ಸೂರ್ಯನ ಕಿರಣಕ್ಕೆ ಮೈಯೊಡ್ಡಿದಾಗ ನಮ್ಮ ದೇಹದಲ್ಲಿ ವೈಟಮಿನ್ D3 ಅಬ್ಸಾರ್ಪ್ಷನ್ ಆಗಿ ಕ್ಯಾಲ್ಸಿಯಂ ಆಗಿ ಕನ್ವರ್ಟ್ ಆಗಲಿಕ್ಕೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿಸ್ತದೆ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಹೊರಗೆ ಹೋಗುವುದೇ ಇಲ್ಲ, ಮನೆಯೊಳಗೆ ಕಂಪ್ಯೂಟರು, ಮೊಬೈಲು, ವಾಟ್ಸಪ್ಪು, ಅದರಲ್ಲೇ ಆಟ. ಅವರು ಏನಿದ್ರು ಕ್ರಿಕೆಟ್ ಸಹ ಮೊಬೈಲಲ್ಲೇ ಆಡೋದು. ಹಿಂದಿನ ಕಾಲದಲ್ಲಿ ನಮ್ಮ ಮೈದಾನದಲ್ಲಿ ನಾವು ಫುಟ್ಬಾಲು, ಕಬಡ್ಡಿ, ಕ್ರಿಕೆಟ್ ಎಲ್ಲವನ್ನೂ ಸಹ ಹೊರಾಂಗಣದಲ್ಲೇ ಆಡ್ತಾ ಇದ್ದೆವು. ನಾವು ಮನೆ ಒಳಗೆ ಬರೋದು ಯಾವಾಗ, ನಮ್ಮ ಮಕ್ಕಳು ಕತ್ಲಾದಾಗ ಚೆಂಡು ಕಾಣೋದಿಲ್ಲ ಅಂತ ಆಗುವ ಮಾತ್ರ ನಾವು ಮನೆಯೊಳಗೆ ಬರ್ತೇವೆ. ಅದು 10 ಸಲ ಕಡ್ದಾಗಬೇಕು, ಮತ್ತೆ ಬರ್ತಾರೆ. ಊಟ ತಿಂಡಿಯನ್ನು ಬಿಟ್ಟು ಆಟ ಆಡ್ತಾ ಇದ್ದದ್ದು. ಈಗಿನ ಕಾಲದಲ್ಲಿ ನಮಗೆ ಮೈದಾನಗಳೇ ಇಲ್ಲ, ಶಾಲೆಗಳು ಇಲ್ಲಿ ಮೈದಾನಗಳಿಲ್ಲ, ಮೈದಾನಗಳಿದ್ದರೆ ಆಡಲಿಕ್ಕೆ ಜನ ಇಲ್ಲ, ಮತ್ತು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗುವಂಥದ್ದು. ಕನಿಷ್ಠ ದಿನಕ್ಕೆ ಅರ್ಧ ಗಂಟೆಗಳ ಕಾಲ ಈ ಸೂರ್ಯನ ಬಿಸಿಲಿಗೆ ನಾವು ಮೈಯೊಡ್ಡಬೇಕು. ನೀವು ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡ್ಬೋದು, ಹೆಚ್ಚಿನವರು ಸೂರ್ಯ ಸ್ನಾನ ಮಾಡ್ತಾರೆ. ಅವರು ಫಾರಿನ್ ಕಂಟ್ರೀಸ್ನಲ್ಲಿರುವವರು ಎಲ್ಲಿ ಬೆಳಕಿಲ್ಲ, ಅವರು ನಮ್ಮ ಇಂಡಿಯಾಕ್ಕೆ ಬಂದಾಗ ಅವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಮ್ಮ ಸೂರ್ಯನ ಶಾಖಕ್ಕೆ ಬೆಳಕು ಕೊಟ್ಟು, ಅದರ ಉದ್ದೇಶ ಏನು, ದೇಹಕ್ಕೆ ಬೇಕಾದಂಥ ಕ್ಯಾಲ್ಸಿಯಮನ್ನು ಅಬ್ಸಾರ್ಬ್ ಮಾಡಬೇಕು ಅಂತೇಳಿ. ಸೊ ಈ ವಿಚಾರಗಳಿಂದಾಗಿ, ಈ ಎಲ್ಲ ತೊಂದರೆಗಳಿಂದಾಗಿ ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆತ್ಮೀಯ ವೀಕ್ಷಕ ಬಂದವರೇ, ಹೊಸಕುರಲ ವಿಶೇಷ ಮಾತುಕತೆಯಲ್ಲಿ ಅಸ್ಥಿರಂಧ್ರತೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಇದರ ರೋಗದ ಗುಣಲಕ್ಷಣಗಳು ಇದನ್ನೆಲ್ಲ ಹೇಳಿದರು, ಯಾಕೆ ಬರ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈಗ ಡಾಕ್ಟರ್, ಈ ರೋಗ ನಮಗೆ ಹೇಗೆ ಗೊತ್ತಾಗ್ತದೆ, ಇದರ ಗುಣಲಕ್ಷಣಗಳು ಹೇಗೆ? ನೋಡಿ, ರೋಗ ನಾನು ಹೇಳಿದಾಗೆ ಇದೊಂದು ಸಡನ್ನಾಗಿ ಬರುವಂತಹ ರೋಗ ಅಲ್ಲ. ನಮ್ಮ ದೇಹದ ನಮಗೆ ಅರಿವಿಲ್ಲದಂತೆ, ಗೊತ್ತಿಲ್ಲದಂತೆ ಒಂದು ಬರ್ತದೆ, ದೇಹ ನಿಧಾನವಾಗಿಯೇ ಬರುವಂಥ. ನಮಗೆ ರೋಗ ಅಂತಲೇ ಗೊತ್ತಿರುವುದಿಲ್ಲ, ಆದರೆ ನಮ್ಮ ಎಲುಬಿನ ಇದು ಕಡಿಮೆ ಆಗಿರ್ತದೆ, ಶಕ್ತಿ ಕಡಿಮೆ ಆಗಿರ್ತದೆ. ಏನಾಗ್ತದೆ ಅಂದರೆ ಈಗ ತಾನೇ ಹೇಳಿದೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು, ಸಾಮರ್ಥ್ಯವನ್ನು, ದೃಢತೆಯನ್ನು ನೀಡುವಂಥದ್ದು ನಮ್ಮ ಎಲುಬು. ಯಾವಾಗ ಎಲುಬು ಕರಗಲಿಕ್ಕೆ ಶುರುವಾಗ್ತದೋ ಆವಾಗ ಒಂದೊಂದೇ ಲಕ್ಷಣಗಳು ಶುರುವಾಗುವಂಥ. ನಾನು ಆಗಲೇ ಹೇಳಿದೆ, ಕಟ್ಟಡ ಕಟ್ಟುವಾಗ ನಮ್ಮ ಉಕ್ಕಿನ ಕಂಬಿಗಳನ್ನು ಬಳಸುವಾಗ ಈಗ ಜಾಹೀರಾತುಗಳು ಬರ್ತದೆ, ಒಮ್ಮೆ ಬಳಸಿದರೆ ಮತ್ತೆ ಬದಲಿಸಲಿಕ್ಕೆ ಆಗುವುದಿಲ್ಲ, ಗಟ್ಟಿಯಾದದನ್ನು ಬದಲಿಸಿ ಹೇಳಿಕೊಂಡು. ಸವಕಳಿ ಆದರೆ ಮತ್ತೆ ಹೋಯಿತು, ಕಟ್ಟಡದ ಅಸ್ಥಿರತೆ ಹೋಯಿತು ಅಂತ ಹೇಳ್ತಾರೆ. ಹಾಗೆ ನಮ್ಮ ಎಲುಬು ಅಸ್ಥಿರತೆಗೊಂಡ್ರೆ ನಮ್ಮ ದೇಹ ಹೋದ ಹಾಗೆ.
ಖಂಡಿತವಾಗಿ ಸರ್, ಎಲುಬನ್ನು ರಿಪ್ಲೇಸ್ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ, ಅದನ್ನು ರೀಜನರೇಟ್ ಮಾಡಲಿಕ್ಕೂ ತುಂಬ ಕಷ್ಟ ಇದೆ. ಸೊ ಈ ಕಾರಣದಿಂದ ನಮ್ಮ ದೇಹದಲ್ಲಿ ದೇವರು ಏನು ಕೊಟ್ಟಿದ್ದಾರೆ ಅಂತಹ ಎಲುಬುಗಳನ್ನು, ಬೋನ್ಸ್ಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು. ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ನಮ್ಮ ಎಲುಬಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಸೊ ಇದು ಈ ರೋಗ ಬರುವಾಗ ಸಡನ್ನಾಗಿ ಎಲುಬಿನಲ್ಲಿ ನೋವು ಬರುವಂಥದ್ದು, ಬೆನ್ನೆಲುಬುಗಳಲ್ಲಿ ಸೊಂಟ ನೋವು ಬರುವಂಥದ್ದು ಮಹಿಳೆಯರಲ್ಲಿ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಈ ರೋಗ ವಯಸ್ಕರಲ್ಲಿ ಹೆಚ್ಚು ಬರುವುದು, ಮಕ್ಕಳಲ್ಲಿ ಜಾಸ್ತಿ ಬರುವುದಿಲ್ಲ. ಈಗ ತಾನೇ ಹೇಳಿದೆ 21 ವರ್ಷದಕ್ಕೆ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಗ್ತದೆ. 50 ವರ್ಷ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಋತುಬಂಧ ಅಂತ ಹೇಳ್ತೇವೆ, ಮೆನೋಪಾಸ್ ಅಂತ ಹೇಳ್ತಾರೆ. ಋತುಬಂಧ ಆದ ನಂತರ ಆವಾಗ ಅವರ ಹಾರ್ಮೋನುಗಳಲ್ಲಿ ಸಡನ್ನಾಗಿ ಏರಿಳಿತ ಆಗುವಂಥದ್ದು. ಸೊ ಹಾರ್ಮೋನುಗಳ ಇಳಿತ ಕಂಡಾಗ ಈ ಎಲುಬಿನಿಂದ ಕ್ಯಾಲ್ಸಿಯಮ್ಗಳು ಎಬ್ಸಾರ್ಬ್ ಆಗುವಂಥದ್ದು, ಕರಗಿ ಹೋಗಿ ರಕ್ತಕ್ಕೆ ಸೇರುವಂಥದ್ದು. ಸೊ ಮಹಿಳೆಯರಲ್ಲಿ ಹೆಚ್ಚಾಗಿ ಋತುಬಂಧ ಆದ ಬಳಿಕ ಈ ರೀತಿಯ ತೊಂದರೆಗಳು ಜಾಸ್ತಿ ಬರ್ತದೆ. ಸೊ ಈ ಕಾರಣದಿಂದಲೇ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ಜಾಸ್ತಿ ಮಹಿಳೆಯರಿಗೆ ಕೊಡ್ತಾರೆ. ಅದೇ ರೀತಿ ಪುರುಷರಲ್ಲೂ ಸಹ ಅಷ್ಟೇ, ಪುರುಷರಲ್ಲೂ ಅಷ್ಟೇ 50-55 ವರ್ಷ ಆದಾಗ ಹಾರ್ಮೋನಲ್ ವೇರಿಯೇಷನ್ಸ್, ರಸದೂತಗಳ ವೈಪರೀತ್ಯ ಆದಾಗ ಅವರಿಗೂ ಸಹ ತೊಂದರೆ, ಈ ರೀತಿಯ ಎಲುಬಿನ ಅಸ್ಥಿರಂಧ್ರತೆ ತೊಂದರೆಗಳು ಬರ್ತದೆ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಜಾಸ್ತಿ. ಇದು ಅಮೆರಿಕ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ 4 ಮಹಿಳೆಯರಲ್ಲಿ ಒಬ್ಬರಿಗೆ ಈ ಆಸ್ಟಿಯೋಪೊರೋಸಿಸ್ ಆಗ್ತದೆ. ಪುರುಷರಲ್ಲಿ ಪ್ರತಿ 8 ಪುರುಷರಲ್ಲಿ ಒಬ್ಬರಿಗೆ ಆಗುವಂಥದ್ದು. ನಮ್ಮ ಇಂಡಿಯಾ ದೇಶದಲ್ಲಿ ಸಹ ಮಹಿಳೆಯರಿಗೆ ಜಾಸ್ತಿ ಈ ಆಸ್ಟಿಯೋಪೊರೋಸಿಸ್ ಅಸ್ಥಿರಂಧ್ರತೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಎಲುಬುಗಳಲ್ಲಿ ಸಡನ್ನಾಗಿ ಅಚಾನಕ್ಕಾಗಿ ಒಂದು ದಿವಸ ನೋವು ಬರುವಂಥದ್ದು, ಮತ್ತು ಸೊಂಟ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಅಥವಾ ಚಲನೆಗೆ ತೊಂದರೆ ಆಗ್ತದೆ. ಕೆಲವೊಮ್ಮೆ ಮಧ್ಯವಯಸ್ಕರು ಗೊತ್ತಿಲ್ಲದೆ ಮನೆಯಲ್ಲಿ ಬಾತ್ರೂಮಲ್ಲಿ ಬೀಳುವಂಥದ್ದು, ಎಲುಬು ಮುರಿಯುವಂಥದ್ದು. ಮೊದಲೆಲ್ಲ ಏನಾಗಿದೆ, ಎಷ್ಟೇ ದೊಡ್ಡ ಆಕ್ಸಿಡೆಂಟ್ ಆದರೂ ಎಲುಬು ಮುರಿತಾ ಇರಲಿಲ್ಲ ಸಣ್ಣ ಪ್ರಾಯದಲ್ಲಿ. ಇದು ಅಂಥವರಿಗೆ 50 ವರ್ಷ ಕಳೆದು ಸುಮ್ಮನೆ ಬಾತ್ರೂಮಲ್ಲಿ ಜಾರಿ ಬಿದ್ದಾಗ ಸೊಂಟದ ಎಲುಬು ತುಂಡಾಗುವಂಥದ್ದು. ಇದಕ್ಕೆ ಕಾರಣ ಎಲುಬು ಅಸ್ಥಿರಂಧ್ರತೆ ಆಗಿರುವಂಥದ್ದು. ಸೊ ಸಣ್ಣ ಪುಟ್ಟ ಏಟುಗಳಿಗೂ ಸಹ ಎಲುಬು ಮುರಿಯುವಂಥ ಒಂದು ಸಂದರ್ಭ ಬರ್ತದೆ. ಸೊ ನಮ್ಮ ಚಲನವಲನಗಳಿಗೆ ಕಷ್ಟ ಆಗ್ತದೆ. ಮತ್ತು ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ ಒಂದು ವಿಪರೀತವಾದಂಥ ಎಳೆದು ಹಿಡಿದಂಥ ಒಂದು ನೋವು ಇರ್ತದೆ. ಯಾಕೆಂದರೆ ಅದು ನಮ್ಮ ಸ್ನಾಯುಗಳು ಏನಿದ್ದರೂ ಸಹ ಅದು ಎಲುಬಿಗೆ ಮೇಲೆ ಅಟ್ಯಾಚ್ ಆಗಿರುವಂಥದ್ದು. ಅದು ಸಂಕುಚಿತಗೊಂಡಾಗ, ಅದು ಕನ್ಸ್ಟ್ರಿಕ್ಟ್ ಆದಾಗ ಎಲುಬಿನ ಮೇಲೆ ಒತ್ತಡ ಆಗ್ತದೆ, ಆವಾಗ ನೋವು ಜಾಸ್ತಿ ಆಗುವಂಥದ್ದು. ಸೊ ಚಲನವಲನಗಳಿಗೆ ತೊಂದರೆ ಆಗುವಂಥದ್ದು, ಅಚಾನಕ್ಕಾಗಿ ಸಡನ್ನಾಗಿ ನೋವು ಬರುವಂಥದ್ದು, ಓಡಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಬೆನ್ನು ಹುರಿಯಲ್ಲಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಇದೆಲ್ಲ ನಮ್ಮ ಆಸ್ಟಿಯೋಪೊರೋಸಿಸ್ನ ಲಕ್ಷಣಗಳು. ಇದನ್ನು ಕಂಡು ಬಂದರೆ 50 ವರ್ಷ ಕಳೆದ ನಂತರ ನೇರವಾಗಿ ವೈದ್ಯರ ಬಳಿ ಹೋಗಬೇಕು, ಹೋಗಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಯಾಕಾಗಿ ಬಂದಿದೆ, ಹೇಗೆ ಬಂದಿದೆ. ವೈದ್ಯರ ಬಳಿ ಹೋದರೆ ಖಂಡಿತವಾಗಿ ಸಹ 50 ವರ್ಷ ದಾಟಿದ ಮೇಲೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದು ಹೇಗೆ? ಈಗ ನೋಡಿ, ಇದನ್ನು ಪತ್ತೆ ಹಚ್ಚಲಿಕ್ಕೆ ವೈದ್ಯರಿಗೆ 3 ದಾರಿಗಳಿದೆ. ಒಂದು ಚರಿತ್ರೆ, ಹಿಸ್ಟ್ರಿ ತಗೊಳ್ಳೋದು ಅಂತ ಹೇಳ್ತೇವೆ. ವ್ಯಕ್ತಿಯ ಜೀವನ ಶೈಲಿಯನ್ನು ನೋಡ್ತಾರೆ, ಆಹಾರ ಪದ್ಧತಿಯನ್ನು ಕೇಳ್ತಾರೆ. ಯಾವ್ಯಾವ ರೀತಿ ಆಹಾರ ಸೇವಿಸ್ತೀರಾ, ವೆಜಿಟೇರಿಯನ್ನ, ನಾನ್ ವೆಜಿಟೇರಿಯನ್ನ, ಯಾವ ರೀತಿ ಆಹಾರ ತಗೊಳ್ತಾ ಇದ್ದೀರಾ, ಅವರ ಜೀವನ ಶೈಲಿಯನ್ನು ಅಭ್ಯಸಿಸ್ತಾರೆ. ಯಾವ ರೀತಿಯ ಸ್ಟ್ರೆಸ್ಫುಲ್ ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ಅವರ ಚರಿತ್ರೆಯ ಮುಖಾಂತರ ಈ ರೀತಿಯ ಒಂದು ಇನ್ಫಾರ್ಮೇಷನ್ ದೊರಕ್ತದೆ. ಆ ಬಳಿಕ ಅವರ ವಯಸ್ಸನ್ನು ನಾವು ನೋಡಿ 50 ವರ್ಷ ದಾಟಿದರೆ ಯಾಕಾಗಿ ಬರ್ತದೆ ಅನ್ನೋದರ ಬಗ್ಗೆ ಪರಿಪೂರ್ಣವಾಗಿ ರಕ್ತದಲ್ಲಿರುವ ಕ್ಯಾಲ್ಸಿಯಂ ಅಂಶವನ್ನು ಪತ್ತೆ ಹಚ್ತಾರೆ. ಆ ಮೂಲಕ ರಕ್ತದಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ ಅನ್ನೋದನ್ನು ಪತ್ತೆ ಹಚ್ತಾರೆ. ನಂತರ ಸಿಂಪ್ಟಮ್ಸ್ಗಳನ್ನು ನೋಡ್ತಾರೆ. ಅವರಿಗೆ ಈ ರೀತಿ ಈಗ ತಾನೇ ಹೇಳಿದೆ ಅಲ್ಲ, ಬೆನ್ನು ನೋವು, ಸೊಂಟ ನೋವು, ಅಂತಹ ನೋವುಗಳಿದ್ದಾಗ 50 ವರ್ಷ ದಾಟಿದೆ, ಇದು ಋತುಬಂಧ ಕಳೆದಿದೆ, ಅಥವಾ 50-55 ವರ್ಷ ದಾಟಿದ ಪುರುಷರಲ್ಲಿ ಆದರೆ ಎಲುಬಿನ ಸಾಂದ್ರತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ. ಎಲುಬಿನ ಸಾಂದ್ರತೆಯನ್ನು ಪರೀಕ್ಷೆ ಮಾಡಲಿಕ್ಕೆ 2 ಟೆಸ್ಟ್ಗಳಿದೆ. ಒಂದು ಡೆನ್ಸಿಟೋಮೆಟ್ರಿ ಅಂತ ಹೇಳ್ತೇವೆ. ಎಲುಬಿನ ಸಾಂದ್ರತೆ ಪರೀಕ್ಷೆ ಮಾಡಲಿಕ್ಕಿರುವಂಥ ಒಂದು ವಿಶೇಷವಾದಂಥ ಒಂದು ಪರೀಕ್ಷೆ. ಅದು ಒಂದು ಸಣ್ಣ ಮೆಷಿನಲ್ಲಿ ಕೇವಲ 15 ನಿಮಿಷದಲ್ಲಿ ಮಾಡಲಿಕ್ಕಾಗತ್ತೆ. ಅದನ್ನು ಎಲ್ಲ ಆರ್ಥೋಪಿಡಿಷಿಯನ್ಸ್ಗಳು, ಮೂಳೆ ತಜ್ಞರು ಇದನ್ನು ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಫಿಸಿಷಿಯನ್ಗಳು ಇದನ್ನು ಗೊತ್ತಾದರೆ ಎಲುಬಿನ ತಜ್ಞರ ಬಳಿ ಕಳಿಸ್ತಾರೆ. ಬೋನ್ ಡೆನ್ಸಿಟಿಯನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಅದರ ಮುಖಾಂತರ ಇದು ಬಹಳ ಸುಲಭವಾದಂತಹ, ಯಾವುದೇ ವಿಶೇಷವಾದಂಥ ಖರ್ಚಿಲ್ಲದಂತಹ, ವಿಶೇಷವಾದ ಪ್ರಿಪರೇಷನ್ ಇಲ್ಲದಂಥ ಒಂದು ಪರೀಕ್ಷೆ. ಕೇವಲ 15 ನಿಮಿಷದಲ್ಲಿ ನಡೆದು ಹೋಗ್ತದೆ. ಇದಕ್ಕೆ ಅಡ್ಮಿಟ್ ಆಗಬೇಕಾದಂಥ ಸಹ ಅವಶ್ಯಕತೆ ಇಲ್ಲ. ಅದನ್ನು ಈ ಮೆಷಿನ್ನ ಮುಖಾಂತರ ನಮ್ಮ ಎಲುಬಿನ ಸಾಂದ್ರತೆಯನ್ನು ಪತ್ತೆ ಹಚ್ಚುತ್ತಾರೆ. ಅದರಲ್ಲಿ ಟಿ ಸ್ಕೋರ್ ಅಂತ ಬರ್ತದೆ. ಅದರಲ್ಲಿ ಜಾಸ್ತಿ ಋಣಾತ್ಮಕವಾದ ವ್ಯಾಲ್ಯೂ ಇದ್ದರೆ ಅವನು ಅಸ್ಥಿರಂಧ್ರತೆಯಿಂದ ಬಳಲ್ತಾ ಇದ್ದಾನೆ ಅಂತ ಹೇಳಿ ಮಾಡ್ತಾರೆ. ಈ ಬೋನ್ ಡೆನ್ಸಿಟೋಮೆಟ್ರಿನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಸಿಗ್ತದೆ, ಅದರ ನಂತರ ಕೆಲವೊಮ್ಮೆ ವೈದ್ಯರು ಡೆಕ್ಸಾ ಸ್ಕ್ಯಾನಿಂಗ್ ಅಂತೇಳಿ, ಈಗ ನಮ್ಮ ಕಂಪ್ಯೂಟರ್ನಲ್ಲಿ CT ಸ್ಕ್ಯಾನ್ ಅಂತ ಹೇಳ್ತೇವೆ, CT ಸ್ಕ್ಯಾನ್ ಕಂಪ್ಯೂಟರ್ಡ್ ಟೋಮೋಗ್ರಫಿ ಅಂತ ಏನು ಹೇಳ್ತೇವೆ, ಅದೇ ರೀತಿ ಒಂದು ಡೆಕ್ಸಾ ಸ್ಕ್ಯಾನಿಂಗ್ ಅಂತ ಇದೆ ಈ ಎಲುಬಿನ ಸಾಂದ್ರತೆ ಪತ್ತೆ ಹಚ್ಚಲಿಕ್ಕೆ. ಅದನ್ನು ವೈದ್ಯರು ಅದನ್ನು ಮಾಡಿಸಿ ಅಂತ ಹೇಳ್ತಾರೆ. ಅದರಲ್ಲಿ ಬೆನ್ನು ಹುರಿಯುವುದು ಅಥವಾ
ಬೆನ್ನೆಲುಬಿದ್ದು ಅಥವಾ ಸೊಂಟದ್ದು ಅಥವಾ ಬೇರೆ ಎಲುಬಿನ ಸ್ಕ್ಯಾನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅತಿ ಮಿನಿಮಮ್ ರೇಡಿಯೇಷನ್ ಇರ್ತಾರೆ, ಜಾಸ್ತಿ ರೇಡಿಯೇಷನ್ ಏನಿರುವುದಿಲ್ಲ. ಅದನ್ನು ಮಾಡಿ ಅದು ಎಲುಬಿನಲ್ಲಿ ಎಷ್ಟು ಸಾಂದ್ರತೆ ಇದೆ ಅಂತ ಪರಿಪೂರ್ಣವಾಗಿ ನಿಖರವಾಗಿ, ಅತ್ಯಂತ ನಿಖರವಾಗಿ ನಮಗೆ ಒಂದು ಸ್ಟ್ಯಾಂಡರ್ಡ್ ಇರ್ತದೆ, ಇಷ್ಟಿಷ್ಟು ಇರಬೇಕು ಅಂದರೆ. ಅದಕ್ಕಿಂತ ಕಡಿಮೆ ಇದ್ದರೆ ಆ ಮನುಷ್ಯನಿಗೆ ಆಸ್ಟಿಯೋಪೋರೋಸಿಸ್ ಆಗಿದೆ, ಮತ್ತು ಅವನು ಯಾವುದಾದ್ರೂ ಔಷಧಿ ತಗೊಳ್ತಾ ಇದ್ದೀನಾ ಅಥವಾ ಕಾಂಟ್ರಸೆಪ್ಟಿವ್ಸ್ ತಗೊಳ್ತಾ ಇದ್ದೀನಾ, ಇದನ್ನೆಲ್ಲ ನಾವು ವೈದ್ಯರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇದೆಲ್ಲವನ್ನು ಚರಿತ್ರೆಯಿಂದ ಬಂದ ಮಾಹಿತಿಗಳನ್ನು, ಬೋನ್ ಡೆನ್ಸಿಟಿ ಮೆಟ್ರಿಯಿಂದ ಬಂದಂತಹ ರಿಸಲ್ಟ್ಗಳನ್ನು ಮತ್ತು ಡೆಕ್ಸಾ ಸ್ಕ್ಯಾನ್ಗಳಿಂದ ಬಂದಂತಹ ರಿಸಲ್ಟ್ಗಳನ್ನು ತಾಳೆ ಹಾಕಿ ವೈದ್ಯರು ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ ಎಲುಬಿನಲ್ಲಿ ಸಾಂದ್ರತೆ ಕಡಿಮೆಯಾಗಿದೆ, ಆಸ್ಟಿಯೋಪೋರೋಸಿಸ್ ಇದೆ ಅಂತೇಳಿ ಅವನಿಗೆ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳ್ತಾರೆ. ಸೊ ಆ ಮೂಲಕ ಪತ್ತೆ ಹಚ್ಚಿ ರೋಗಿಗಳಿಗೆ ಪರಿಪೂರ್ಣ ಮಾಹಿತಿ ನೀಡಿ ಅವ್ರನ್ನ ಚಿಕಿತ್ಸೆಗೆ ಮನವೊಲಿಸಬೇಕಾಗತ್ತೆ. ಹಾಗಿದ್ರೆ ಇದನ್ನು ಪತ್ತೆ ಹಚ್ಚುವುದು ಹೇಗೆ? ಈಗ ನಮಗೆ ಗೊತ್ತಾಗ್ತಾ ಬರ್ತದೆ, ತಡೆಗಟ್ಟುವುದು ಹೇಗೆ? ನೋಡಿ, ಇಷ್ಟು ಪತ್ತೆ ಹಚ್ಚಿದ ಮೇಲೆ ಅದರ ಮೇಲೆ ಚಿಕಿತ್ಸೆಯನ್ನು ವೈದ್ಯರು, ಎಲುಬು ತಜ್ಞರು ಸಾಮಾನ್ಯವಾಗಿ ಇದಕ್ಕೆ ಚಿಕಿತ್ಸೆಗೆ, ಎಲುಬು ಮುರಿದಿದ್ದರೆ ಎಲುಬನ್ನು ಸರಿಪಡಿಸಲೇಬೇಕಾಗತ್ತೆ. ಅದಕ್ಕೆ ಚಿಕಿತ್ಸೆ ಏನಂತ ಹೇಳಿದರೆ ಸಾಮಾನ್ಯವಾಗಿ ಇದು ಬಾರದಂತೆ ತಡಿಲಿಕ್ಕೆ ಒಂದು ಬಂದ ಮೇಲೆ ಅಷ್ಟು ಬೋನ್ ಡೆನ್ಸಿಟಿ ಕಡಿಮೆ ಇದ್ದರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸು ವಿತ್ ವೈಟಮಿನ್ D3 ಇರುವಂಥ ಔಷಧಿಗಳನ್ನು ಕೊಡ್ತಾರೆ. ಅದು ವೈದ್ಯರು ಕೊಡ್ತಾರೆ, ಯಾವ ರೀತಿ ಔಷಧಿ ತಗೊಳ್ಬೇಕು. ಮತ್ತು ಆಸ್ಟಿಯೋಪೋರೋಸಿಸ್ ಆಗದೇ ಇರಲಿಕ್ಕೆ ವಿಶೇಷವಾದಂಥ ಔಷಧಿಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನೆಲ್ಲ ವೈದ್ಯರ ಸೂಚನೆ ಮೇರೆಗೆ ತೆಗೆದುಕೊಳ್ಬೇಕು. ಈವನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಷ್ಟೇ, ನೀವೇ ಹೋಗಿ ಸಾಮಾನ್ಯವಾಗಿ ನಮ್ಮ ಎಲ್ಲ ದೇಶಗಳಲ್ಲೂ, ನಮ್ಮ ಭಾರತ ದೇಶದಲ್ಲೂ 50 ವರ್ಷ ಕಳೆದ ನಂತರ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸು ಎಲ್ಲರಿಗೂ ಕೊಡ್ತಾರೆ. ಯಾಕೆಂದರೆ ನಾವು ತಿನ್ನುವ ಆಹಾರದಲ್ಲಿ ಸರಿಯಾದಂತಹ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬೇಕಾದಷ್ಟು ಇರುವುದಿಲ್ಲ. ಕೆಲವೊಂದು ಈಗ ವೆಜಿಟೇರಿಯನ್ಸ್ಗಳಲ್ಲಿ ನಾವು ಮೊಟ್ಟೆ ತಿನ್ನುವುದಿಲ್ಲ ಅಂತೇಳಿ ಆದರೆ ಹೆಚ್ಚಿನ ಕ್ಯಾಲ್ಸಿಯಂ, ಸರಿಯಾಗಿ ಹಾಲು ಕುಡಿಯೋದಿಲ್ಲ ಅಂತೇಳಿ ಆದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುವ ಸಾಧ್ಯತೆ ಇದೆ. ಸೊ ಇದನ್ನೆಲ್ಲ ಮನಗಂಡು ವೈದ್ಯರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸನ್ನು ಕೊಡ್ತಾರೆ. ಇದನ್ನು ತಡೆಗಟ್ಟಬೇಕಾದ್ರೆ ಏನೇನು, ಯಾಕೆ ಇದಕ್ಕೆ ಕಾರಣ ಆಗಿದೆ, ಅದನ್ನೆಲ್ಲ ನಾವು 1 by 1 ರೂಲ್ ಔಟ್ ಮಾಡಬೇಕಾಗತ್ತೆ. ಸ್ಟೀರಾಯ್ಡ್ ಸೇವನೆ ಇದ್ದರೆ ನಾವು ಅದನ್ನು ಸ್ಟೀರಾಯ್ಡ್ ಸೇವನೆಯನ್ನು ನಿಲ್ಲಿಸಲೇಬೇಕು. ಸ್ಟೀರಾಯ್ಡ್ ಸೇವನೆ ಮಾಡಬಾರ್ದು. ಸ್ಮೋಕಿಂಗನ್ನು ಖಂಡಿತವಾಗಿ ನಿಲ್ಲಿಸಬೇಕು. ಸ್ಮೋಕಿಂಗ್ ಕಂಟಿನ್ಯೂ ಮಾಡಿದರೆ ನಿಮಗೆ ಎಲುಬಿನ ಡೆನ್ಸಿಟಿ ಕಡಿಮೆ ಇದೆ, ನೀವು ಪುನಃ ಸ್ಟೀರಾಯ್ಡ್ ತೆಗೆದುಕೊಳ್ಳೋದು ಅಥವಾ ಸ್ಮೋಕಿಂಗ್ ಮಾಡೋದರಿಂದ ಮತ್ತಷ್ಟು ರೋಗ ತೀವ್ರತೆ ಜಾಸ್ತಿ ಆಗ್ತದೆ. ಔಷಧಿಗಳ ದುರ್ಬಳಕೆ ಮಾಡುವಂತಿಲ್ಲ. ಮತ್ತು ದೇಹದ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸಿಕೊಳ್ಬೇಕು. ವೈದ್ಯರು ಡಯಟಿಷಿಯನ್ ಮುಖಾಂತರ ನಿಮಗೆ ಇಂತಹ ಆಹಾರವನ್ನು, ಈ ಆಹಾರಗಳಲ್ಲಿ ಕ್ಯಾಲ್ಸಿಯಂ, ಈಗ ಮೊಟ್ಟೆ ಇರ್ಬೋದು, ಹಾಲು ಇರ್ಬೋದು, ಅಥವಾ ಕ್ಯಾಬೇಜ್ ಇರ್ಬೋದು, ಅಥವಾ ಇನ್ಯಾವುದೇ ತರಕಾರಿ, ಹಸಿರು ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ. ಸೊ ಅಂತಹ ಔಷಧಿಗಳ ತರಕಾರಿಗಳ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಸೂಚನೆ ನೀಡ್ತಾರೆ. ಸೊ ನಮ್ಮ ಡಯಟನ್ನು ನಾವು ಮಾಡಿಫೈ ಮಾಡಬೇಕು. ಆಹಾರ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಈ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ನಮ್ಮ ಈ ಅಸ್ಥಿರಂಧ್ರತೆಯ ಬಗ್ಗೆ ವೀಕ್ಷಕರಿಗೆ ಸಂದೇಶ. ನೋಡಿ, ನಮ್ಮ ಎಲುಬು ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಪೂರಕವಾದಂತಹ ಒಂದು ಅತಿ ಅನಿವಾರ್ಯವಾದಂಥ ಅಂಗ. ನಮ್ಮ ಇಡೀ ದೇಹ ನಿಂತಿರುವುದೇ ಎಲುಬಿನ ಆ ಒಂದು ಗೂಡಿನ ಮೇಲೆ. ಹೌದೌದು. ನಾವೆಲ್ಲ ನೋಡಿರ್ಬೋದು, ಮ್ಯೂಸಿಯಂಗಳಲ್ಲಿ ಅಸ್ಥಿಪಂಜರ ಇಟ್ಟಿರ್ಬೋದು, ಎಷ್ಟೊಂದು ಎಲುಬುಗಳಿದೆ, ಎಷ್ಟೊಂದು ಎಲುಬಿನ ಹಂದರಗಳು, ಒಂದೊಂದು ಎಲುಬುಗಳು ಒಂದೊಂದಕ್ಕೆ ಜಾಯಿಂಟ್ ಆಗಿದೆ. ಹೇಗೆ ನಮ್ಮ ಒಂದು ಕಟ್ಟಡದಲ್ಲಿ ಹೇಗೆ ಕಬ್ಬಿಣದ ಐರನ್ ರಾಡ್ಗಳಲ್ಲಿ ಹೇಗೆ ಅದರ ಕಟ್ಟಡ ನಿಲ್ತದೆಯೋ ಹಾಗೆ ನಮ್ಮ ದೇಹ ನಿಲ್ತದೆ. ಒಂದು ಎಲ್ಲಿ ಯಾವ ಒಂದು ಕೊಂಡಿ ಹಾಳಾದರೂ ಸಹ, ಈಗ ಇಷ್ಟು ನಾವು ನೇರವಾಗಿ ನಿಂತಿರುವಾಗ ಬೆನ್ನು ಹುರಿಯಲ್ಲಿ ಒಂದು ಬೆನ್ನೆಲುಬಿನ ಒಂದು ಕಟ್ಟಾಗಿ ಬಿಟ್ಟರೆ ನಾವು ಮತ್ತೆ ಮಲಗೇ ಇರಬೇಕಾಗತ್ತೆ. ಹೌದು. ಅದರಿಂದ ಸ್ಪೈನಲ್ ಕಾರ್ಡಿಗೆ ತೊಂದರೆ ಆದರೆ ಮತ್ತೆ ಪ್ಯಾರಲೈಸ್ ಆಗುವ ಸಾಧ್ಯತೆ ಇದೆ. ಸೊ ಎಲುಬು ಅನ್ನೋದು ನಮ್ಮ ದೇಹದ ಅನಿವಾರ್ಯವಾದಂಥ, ಅವಿಭಾಜ್ಯವಾದಂಥ ಅಂಗ. ಎಲುಬಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಸೊ ಅನಗತ್ಯವಾಗಿ ಔಷಧಿ ಸೇವನೆ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು 50 ವರ್ಷ ಕಳೆದ ನಂತರ ಪ್ರತಿಯೊಬ್ಬರೂ ಸಹ, ಫಾರಿನ್ ಕಂಟ್ರೀಸ್ನಲ್ಲಿ 35 ವರ್ಷ ಕಳೆದ ನಂತರ ಡೆಕ್ಸಾ ಸ್ಕ್ಯಾನಿಂಗ್ ಕಂಪಲ್ಸರಿಯಾಗಿ ಮಾಡ್ತಾರೆ. 50 ವರ್ಷ ಕಳೆದ ನಂತರ ಪ್ರತಿಯೊಬ್ಬ ಮನುಷ್ಯರು, ಎಸ್ಪೆಷಲಿ ಋತುಬಂಧ ಆದಂತಹ ಮಹಿಳೆಯರು ಮತ್ತು ಪುರುಷರು ಈ ಬೋನ್ ಡೆನ್ಸಿಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕು. ನಿಮ್ಮ ಎಲುಬಿನ ಆರೋಗ್ಯವನ್ನು ನೀವು ತಿಳಿದುಕೊಂಡ್ರೆ, ಸಾಂದ್ರತೆಯನ್ನು ತಿಳಿದುಕೊಂಡ್ರೆ ಮುಂದೆ ಬರುವ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಅಸ್ಥಿರಂಧ್ರತೆ ಮಾರಣಾಂತಿಕ ರೋಗ ಅಲ್ಲದಿದ್ದರೂ ಸಹ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂಥ ಒಂದು ರೋಗ, ಮುಜುಗರ ತರುವಂಥ ರೋಗ. ಆ ಕಾರಣದಿಂದಲಾದರೂ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ, ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿ, ಪ್ರತಿ ವರ್ಷಕ್ಕೊಮ್ಮೆ ಮೂಳೆ ತಜ್ಞರ ಬಳಿ ನಿಮ್ಮ ಎಲುಬಿನ ತಪಾಸಣೆ ಮಾಡಿಸಿ ಈ ರೋಗವನ್ನು ನಾವು ತಪ್ಪಿಸಿಕೊಳ್ಳಲಿಕ್ಕೆ
ಖಂಡಿತವಾಗಿ ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗವು ಅತಿ ಅಮೂಲ್ಯವಾದಂತಹದ್ದು. ಒಂದೊಂದು ಅಂಗಕ್ಕೂ ಯಾವುದೇ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ನಮ್ಮ ಎಲುಬು ಕೂಡ ಅಷ್ಟೇ. ನಮ್ಮ ದೇಹದ ಇಡೀ ಚೌಕಟ್ಟು ನಿಂತಿರುವುದೇ ಎಲುಬಿನ ಮೇಲೆ. ಅಂತಹ ಎಲುಬು ಅಸ್ಥಿರಂಧ್ರತೆ ರೋಗಕ್ಕೆ ಒಳಗಾಗದ ಹಾಗೆ ನಾವು ನಮ್ಮ ಜೀವನ ಪದ್ಧತಿಯನ್ನು, ನಮ್ಮ ಆಹಾರ ಪದ್ಧತಿಯನ್ನು, ನಾವು ತೆಗೆದುಕೊಳ್ಳುವಂತಹ ಔಷಧಿಗಳನ್ನು ಕೂಡ ಗಮನವಿಟ್ಟು ಸರಿಯಾದ ಕ್ರಮಕ್ಕೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಆ ಎಲುಬಿಗೆ ಅಸ್ಥಿರಂಧ್ರತೆ ರೋಗ ಬಾರದ ಹಾಗೆ ನೋಡಿಕೊಳ್ಳುವಂತಹದ್ದು ನಮ್ಮ ಜಾಗ್ರತೆಯಾಗಿದೆ. ಆ ಜಾಗೃತಿಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ಮಾಹಿತಿಯನ್ನು ನಮ್ಮೊಂದಿಗೆ ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ. ಧನ್ಯವಾದ.